ಲೇ ತಿರ್ಕಪ್ಪ. ನಮಸ್ತೆ ಅಣ್ಣ. ಹೆಂಗಿದ್ಲೆ? ಆರಾಮ ಅಣ್ಣ, ನೀವು ಅಣ್ಣ? ಆರಾಮಾಗಿದ್ದೀನಪ್ಪ. ನಿನ್ಗೇನ್ ಮಾಡಕ್ ಕೆಲ್ಸ ಇಲ್ಲಂದ್ರೆ? ಇಲ್ಲ ಅಣ್ಣ, ಹಂಗ ಕೆಲ್ಸ ಇದೆಯೋ ಇಲ್ವ? ಕೆಲ್ಸ ಇದ್ಮೇಲೆ ಆ ಕೆಲ್ಸ ಮಾಡೋದ್ ಬಿಟ್ಬಿಟ್ಟು ಕೈ ಮೇಲೆ ಕ್ಯಾಟ್ ಹಾಕಿಸ್ಕೊಳ್ಳೋದಲ್ಲೇ. ಇಲ್ಲ ಅಣ್ಣ, ಅಭಿಮಾನಕ್ಕೆ ಮಾಡಿದ್ದೆ. ಆ ಇಲ್ಲ ಅಣ್ಣ, ಅಭಿಮಾನಕ್ಕೆ ಮಾಡಿದ್ದೇನೆ. ಆಯ್ತಪ್ಪ, ಅಭಿಮಾನ ಹಿಡ್ಕೊಂಡೇನೆ ಬೇಡ ಅಂತನ್ನ ತಂದೆ ತಾಯಿ ಹೆಸರು ಹಾಕ್ಸ್ಕೊಂಡ್ರೆ ಅದೊಂದ್ ಪ್ರೀತಿ ಅದು. ಸಿನಿಮಾ ಹೆಸರೆಲ್ಲ ಕೈ ಮೇಲೆ ಯಾಕೆ ಮಗನೆ? ಪ್ರೀತಿ ಅದು. ಸಿನಿಮಾ ಹೆಸರೆಲ್ಲ ಕೈ ಮೇಲೆ ಯಾಕೆ ಮಗನೆ? ತಪ್ಪದಣ್ಣ. ಅಲ್ಲ ನೋಡಿ, ನೀನ್ ಮಾಡ್ತೀವಿ ಇನ್ನೊಬ್ರು ಮಾಡ್ತಾರೆ, ಯಾಕ್ರಪ್ಪಿ? ಅಭಿಮಾನನ ಪ್ರೀತಿಯಿಂದ ಸಿನಿಮಾ ಬಂದಾಗ ಹೋಗಿ ಸಿನಿಮಾ ಮುಂದೆ ಗಲಾಟೆ ಮಾಡಿ ಸಿನಿಮಾ ನೋಡಿ ಮಗ ಮಾಡ್ಕೊಂಡೋಗ್ರೆ ಅದು ಪ್ರೀತಿ ಅದು ಅಲ್ವಾ? ಏನ್ಲೇ? ಹೋಗ್ಲಿ, ತಿಂಡಿ ಮಾಡ್ದ? ನಿಂದಣ್ಣ? ನೀವು ಇನ್ನು ಇರಪ್ಪಿ ಮಾಡ್ಬೇಕು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.